ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಏರ್ಲದ ಹಂತಿನ HIV ಪೀಡಿತ ಜೋಕ್ಲೆಗೆ 50% ಆಂಡಲ ಅಪ್ಪೆ ಅದು ಉಲ್ಲೆ ಎಂದು ಪನಿಯರ ಪೆರ್ಮೆ ಆವೊಂದುಂಡು ಸ್ನೇಹದೀಪ ಸಂಸ್ಥೆದ ಸಮಾಜ ಸೇವಕರು ತಬುಸ್ಸಂ ಪಂತೇರು ಕುದ್ರೋಳಿ ಕ್ಷೇತ್ರದ ಕುಡ್ಲ ದಸರಡು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ತಂದು 6 ಪಾತೇರಿಯರು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದುಪ್ಪನ ಮಾರ್ನಿಮಿದ ಉಚ್ಚಯ ಕುಡ್ಲ ದಸರಡು ಸೋಮವಾರ 8ನೇ ದಿನದ ಪೂಜೆ ನಡೆತಂದು ಊರ ಪರ ಊರ ಭಾರಿ ಜನ ಭಕ್ತರು ಕುದ್ರೋಳಿ ಕ್ಷೇತ್ರಗೂ ಬರೊಂದಿತ್ತದು ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬ್ರಹ್ಮಶ್ರೀ ನಾರಾಯಣ ಗುರು ಬೊಕ್ಕ ಪರಿವಾರ ದೇವರ ಕಲೇರ್ನ ಇಂಬು ನಟ್ಟೊಂದುಲಿರು ಶ್ರೀ ಆದಿಶಕ್ತಿ ನವದುರ್ಗೆ ಬೊಕ್ಕ ಬರೋದಪ್ಪೆ ಸರಸ್ವತಿ ಶ್ರೀ ಶಾರದಾಂಬಿನ ದಸರಾ ಉಚ್ಚಯದ ಪುರ್ಲು ಕರೆಂಟ್ ಬೊಳ್ಪದ ಸಿಂಗಾರ ಮಾತ ಕಣ್ಣದಿಂಜ ಒಂದುಲ್ಲೇರು ರಾತ್ರಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಪುಷ್ಪಾಲಂಕಾರ ಪೂಜೆ ಕರಿತಿದ್ದು ದೇವರನ್ನ ಬಲಿ ಉಚ್ಚಯ ನಡೆತಂಡು ನಿಚ್ಚಲ ಸಂತೋಷಿ ಮಾತಾ ಕಲಾಮಂಟಪಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂದಿತ್ತು ಕಾರ್ಯಕ್ರಮದ ಚಾವಡಿಡು ವಿಶೇಷ ಸಾಧನೆ ಮಲ್ತಿನ ಪುಂಜಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೊಂದುಲ್ಲೇರು ಎಣ್ಮನೆ ಪೂಜೆ ದಿನ ಏರ್ಲದಾಂತಿನ HIV ಪೀಡಿತ ಜೋಕ್ಲಿನ ಆರೈಕೆ ಮಲ್ಪನ ಸ್ನೇಹ ದೀಪ ಸಂಸ್ಥೆದ ತಬುಸ್ಸಂ ಮೇರಿನ ಸಮಾಜ ಸೇವೆಯನ್ನು ಗುರುತು ಮಲ್ತದು ಅಸಾಮಾನ್ಯ ಸ್ತ್ರೀ ಪುರಸ್ಕಾರ 2025 ಕುರಿತು ಮರ್ಯಾದೆ ಮಲ್ತೇರು ತಬುಸ್ಸಂ ಪತಿರ್ದು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವಿರ ಪಂಪನ ವೇದಿಕೆಡು ಮರ್ಯಾದೆ ಮಲ್ತದರು HIV ಪೀಡಿತ ಬೊಕ್ಕ ಏರ್ಲದಾಂತಿನ ಜೋಕ್ಲಿನ ಸೇವೆಯನ್ನು ಸ್ನೇಹದೀಪ ಸಂಸ್ಥೆಡು ಮಲ್ತೊಂದುಲ್ಲೆ 50% ಆಂಡಲ ಆ ಜೋಕ್ಲಿಗೆ ಅಪ್ಪೆ ಆದುಲ್ಲೆ ಎಂದು ಪನಿಯರೆ ಪೆರ್ಮೆ ಆವೊಂದುಂಡು ಮಾತೆರೆಗ್ಲ ಸೊಲ್ಮೆ ಸಂದಾದು ಮಾರ್ನೆಮಿಗೆ ಎಡ್ಡೆಪ್ ಬಯಕು ಎಂದು ಪಂಡೇರು ಪಡ್ಡೈ ವಲಯದ ಪೊಲೀಸ್ ಮಹಾನಿರೀಕ್ಷಕರು ಅಮಿತ್ ಸಿಂಗ್ ಬೊಕ್ಕ ಖುಷ್ಬು ಅಮಿತ್ ಸಿಂಗ್ ರಾಜ್ಕುಮಾರ್ ಬೆಹರಿನ್ ಮಾಲತಿ ಜೆ ಪೂಜಾರಿ ಬೊಕ್ಕ ಪದ್ಮರಾಜ್ ಆರ್ ಪೂಜಾರಿ ಕಿಶೋರ್ ದಂಡೆಕೇರಿ PK ಗೌರವಿ ರಾಜಶೇಖರ್ ಇಂಚ ಕ್ಷೇತ್ರದ ಪದಾಧಿಕಾರಿಗಳು ಸದಸ್ಯರಿ ಪೊರ್ತುಡಿತ್ತೇರು ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರಿಸಿರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವ ಈ ಒಂದು ಸುಂದರವಾದ ಒಂದು ಸ್ಟೇಜಲ್ಲಿ ನನಗಿಲ್ಲಿ ಎಲ್ಲರ ಒಂದು ಪ್ರೀತಿ ಗೌರವ ಸಿಕ್ಕಿರುವುದು ಬಹಳಷ್ಟು ಖುಷಿ ತಂದಿದೆ. ನಮ್ಮ ಸ್ನೇಹದೀಪ ಸಂಸ್ಥೆಯಲ್ಲಿ ಇರುವಂತದ್ದು HIV ಸೋಂಕಿತ ಅನಾಥ ಮಕ್ಕಳು, ಡಸ್ಟ್ಬಿನ್ನಲ್ಲಿ ಬಿಸಾಡಿರುವಂತಹ ಮಕ್ಕಳು, ತಂದೆ ತಾಯಿ ತೀರಿಕೊಂಡು ಫ್ಯಾಮಿಲಿಯವರಿಗೆ ಬೇಡವಾದಂತಹ ಮರದ ಕೆಳಗೆ, ಹಾಸ್ಪಿಟಲ್ ಅಲ್ಲಿ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಆಳವಾದ ನೋವುಗಳನ್ನು ನೊಂದುಕೊಂಡು ಬಂದಿರುವಂತಹ ಸಣ್ಣ ಸಣ್ಣ ಮಕ್ಕಳು ತಮ್ಮ ತಂದೆ ತಾಯಿ, ತಮ್ಮ ಜಾತಿ ಯಾವುದು, ತಮ್ಮ ಮನೆ ಯಾವುದು, ತನ್ನ ಅಕ್ಕ ತಂಗಿಯಂದಿರು ಎಲ್ಲಿದ್ದಾರೆ ಯಾವುದೂ ಒಂದು ಗೊತ್ತಿಲ್ಲದ ಒಂದು ಮುಗ್ಧ ಮಕ್ಕಳು ನಮ್ಮ ಈ ಸ್ನೇಹದೀಪ ಸಂಸ್ಥೆಯಲ್ಲಿ ತಮ್ಮ ಆರೈಕೆ ಮತ್ತು ರಕ್ಷಣೆಗಾಗಿ ಸೇವೆಯನ್ನು ನಾವು ನೀಡ್ತಾ ಇದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ಬಹಳಷ್ಟು ಖುಷಿ ಪಡ್ತಾ ಇದ್ದೇವೆ. ಒಡಿಪುದ ತೊಟ್ಟಂ ಸಂತ ಅನ್ನಮ್ಮ ಇಂಗ್ರೇಜಿಡ್ ಪೊಂಜಲಿನ ಆಯೋಗ ಬುಕ್ಕ ಸ್ತ್ರೀ ಸಂಘಟನೆ ಪೊಂಜೋಕ್ಲಿನ ದಿನಾಚರಣೆ ನಡಪಾಂಡು ಗೋಲ್ಡನ್ ಬುಕ್ ಲೋಕದ ಖಾಲಿ ಮಲ್ತಿನ ರೆಮೋನಾ ಇವೆಟ್ ಪಿರೇರ ಕಾರ್ಯಕ್ರಮ ಉದಿಪನ ಮಲ್ತೇರೆ. ಒಡಿಪುದ ತೊಟ್ನಂ ಸಂತ ಅನ್ನಮ್ಮ ಇಂಗ್ರೇಜಿಡ್ ಪೊಂಜಲಿನ ಆಯೋಗ ಬುಕ್ಕ ಸ್ತ್ರೀ ಸಂಘಟನೆ ಪೊಂಜೋಕ್ಲಿನ ದಿನಾಚರಣೆ ಅಟ್ಟಣೆ ಮಲ್ತಿತ್ತೇರು. 107 ಗಂಟೆ ಭರತನಾಟ್ಯ ಪ್ರದರ್ಶನ ಕುರಿತು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಲ್ತಿನ ರೆಮೋನಾ ಇವೆಟ್ ಪಿರೇರ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಉದಿಪನ ಮಲ್ತೇರೆ. ರೆಮೋನಾ ಇವೆಟ್ ಪಿರೇರ ಪಾತಿರ್ದು ನಮ್ಮಡ ಉಮೀದು ಬುಕ್ಕ ಸಮರ್ಪಣ ಮನಸ್ಸು ಇತ್ತಂಡ ಒವ್ವೇ ಅಡೆಪ್ಪು ತಡೆಪ್ಪುಲೇನು ಎದುರಿಸಾದು ಸಾಧನೆದ ಪರ್ವತ ಏರಿಯರ ಸಾಧ್ಯ ಉಂಡು ಎಂದು ಪಂಡೇರು. ಇಂಗ್ರೇಜ್ ಧರ್ಮಗುರು ಡೆನಿಸ್ ಡೇಸಾ ಗುರುಕಾರ್ಮೆ ವಹಿಸಿದ ಪಾತಿರ್ದು பொண்ணு பல இஜ்ஜந்தினாலத்து பதில் கட்டி உள்ளிருந்து பொஞ்சனக்கள் ಈ ತುರ್ತುಗೆ ಅಕ್ಲಿನ ಸಾಧನೆಲಿಡಿದು ತೋಜಾದು ಕೊಡ್ತೀರು. ಬೇಟಿ ಬಚಾವೋ ಬೇಟಿ ಪಡಾವಡ್ದು ದೇಶೋಡು ಪೊಂಜೋಕ್ಲಿಗೆ ವಿಶೇಷ ಪ್ರೋತ್ಸಾಹ ತೆಕ್ಕೊಂದಿತ್ತದು ಆಯ್ತ ಪ್ರಯೋಜನ ಅದೆತ್ತು ನೋಡುವುದು ಪಂಡೇರು. ಚರ್ಚ್ ಪಾಲನಾ ಮಂಡಳಿದ ಒತ್ತುಗುರು ಕಾರ್ಯರು ಲೆಸ್ಲಿ ಅರೋಜಾ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬಯಕೀರು. ಇಂಗ್ರೇಜದ ನಿಲೆಟು ಭರತನಾಟ್ಯ ಕಲಾವಿದೆ ರೆಮೋನಾ ಇವೆಟ್ ಪಿರೇರೆಗೂ ಸಮ್ಮಾನದ ಮರ್ಯಾದೆ ಮಲ್ತೇರು. ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ದೀವನ್ನ ಭಾಷಣ ಪಂಥದ ಗೆಂದಿನಕ್ಲೆಗೂ ಇನಾಮಲಿನ ಪಟ್ಟೀರು. ಇಂಗ್ರೇಜ್ದ ಪೊಂಜೋಕ್ಲು ಸಮಾಜುಡು ಪೊಂಜಲಿನ ತಾನಮಾನುಲು ಪೊಲೊಬ್ಬಲ್ತು ಕೊರ್ಪುನ ಬೇತೆ ಬೇತೆ ರೀತಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಲಿಕೆ ಕಿಂಜ ನಾಟಕಲೆಡು ಪ್ರದರ್ಶನ ಮಲ್ತೇರ. ಊರ್ದ ಕಾನ್ವೆಂಟ್ದ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಚರ್ಚ್ ಪಾಲನಾ ಮಂಡಳಿದ ಕಾರ್ಯಂತರ ಬ್ಲೆಸಿಲ್ಲ ಕ್ರಾಸ್ತ, ಇರುವ ಆಯೋಗಲಿನ ಸಂಚಾಲಕಿ ವನಿತಾ ಫೆರ್ನಾಂಡಿಸ್, ರೆಮೋನಾ ಪಿರೇರಾ ಮೇರನ ಅಪ್ಪೆ ಗ್ಲಾಡಿಸ್ ಪಿರೇರಾ, ಪೊಂಜೋಕ್ಲಿನ ಪ್ರತಿನಿಧಿ ಲಾರ್ಡ್ ಶರ್ಲಿನ್ ಫೆರ್ನಾಂಡಿಸ್, ಅನೋರಾ ಫೆರ್ನಾಂಡಿಸ್, ಇಂಗ್ರೇಜ್ದ ಆಗ್ನಲ್ ಡಿಸೋಜಾ ಕಾರ್ಯಕ್ರಮ ಇತ್ತು. Maka Bharatanatyam field, Bharatanatyam dance form, which is the first love after the Ramunta, introduced Telugu Mamma. Because of her, as among us.
important exam or someone, I will stand as one of the example. If she had never introduced me to Bharatanatyam, today I wouldn't be here. ಇವತ್ತು ನಮ್ಮ ಚರ್ಚ್ನಲ್ಲಿ ಹೆಣ್ಮಕ್ಕಳ ಬಾಲಕಿಯರ ಜೂಬ್ಲಿಯನ್ನು ನಾವು ಆಚರಣೆ ಮಾಡಿದೆವು. ಪೂಜಾ ಬಲಿದಾನದ ನಂತರ ನಮ್ಮ ಸಭಾಂಗಣದಲ್ಲಿ ಒಂದು 90 ನಿಮಿಷದ ಚಿಕ್ಕದಾದ ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬಾಲಕಿಯರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕುಮಾರಿ ರೆಮೋನಾ ಪಿರೇರಾ. ಆಗಸ್ಟ್ ತಿಂಗಳಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದರಲ್ಲಿ 170 ಗಂಟೆ ಭರತನಾಟ್ಯ ಮಾಡಿ ಸಾಧನೆ ಮಾಡಿದ ಈ ಗೋಲ್ಡನ್ ಗರ್ಲ್ನ ನಾವು ಅವರನ್ನ ಕರೆದಿದ್ದೆವು, ಅವರ ತಾಯಿಯನ್ನು ಕೂಡ ಕರೆದಿದ್ದೆವು. ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಬಾಲಕರಿಗೆ ಒಂದು ಪ್ರೇರಣೆ ಆಗಲಿ ಅಂತ ರೆಮೋನರವರು ಒಳ್ಳೆಯ ನೃತ್ಯವನ್ನು ಸಾಧನೆಪಡಿಸಿದ ನಂತರ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಶ್ರೀ ಲಲಿತಾ ಪಂಚಮಿ ಮಲ್ಲ ಉತ್ಸವ ಬೊಕ ಚಂಡಿಕಾಯಾಗ ನಡಪಾದಿರು. ಬೇತೆ ಬೇತೆ ಕ್ಷೇತ್ರದೊಳಿನ ಸಾಧಕರಿಗೆ ಒಡಿಯೂರು ಸ್ವಾಮೀಜಿ ಒಡಿಯೂರು ಕಲಾಸಿರಿ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತದಿರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ದುರ್ಗಾರಾಧನೆದ ವಿಶೇಷ ಆಚರಣೆ ಮಾರ್ನಿಮಿದ ಈ ಪುಣ್ಯಕಾಲಡು ಶ್ರೀ ಲಲಿತಾ ಪಂಚಮಿ ಮಲ್ಲ ಉತ್ಸವ ಬೊಕ ಚಂಡಿಕಾಯಾಗ ಆಚರಣೆ ಮಲ್ತಿತ್ತಿರು. ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿಯರ್ನ ದುಂಬಾಳ್ತಿಡು ಕಾಂಡೆ ಗಣಪತಿ ಹವನಾದ ಶ್ರೀ ಚಂಡಿಕಾಯಾಗ ಶುರುವಾಂಡು. ಮಧ್ಯಾಹ್ನ ಚಂಡಿಕಾಯಾಗದ ಪೂರ್ಣಾಹುತಿಯಾಂಡು ಶ್ರೀ ವಜ್ರಮಾತೆಗೆ ಕಲ್ಪೋಕ್ತ ಪೂಜೆ ಕರಿತದು ಮಾಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ ಪರವೂರ ಭಕ್ತರಿ ಪೊರ್ತುಡಿತದು ದೇವೇರ್ನ ಇಂಬುನಟ್ಟೊಂಡಿರು. ಶ್ರೀ ಗುರುದೇವನಂದ ಸ್ವಾಮೀಜಿ ಬೊಕ ಸಾಧ್ವಿ ಮಾತಾನಂದಮಯಿ ಈತದು ನಡತ್ನ ಸಭಾಲಿಸಿಡು ದುಂಬುದ ಬರವು ಕಲ್ಪವನ ರಾದಿತ್ತನ ದಾಸಪ್ಪ ಶೆಟ್ಟಿ ಎಸ್ ನೆಟ್ಲ ಮುಡ್ನೂರು, ಭಾಗವತಿರ ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಹಿರಿಯ ವಾರ್ತಮಾಣಿ ಅಚ್ಯುತ ಚೇವರ್, ಮಣಿಕೃಷ್ಣ ಸ್ವಾಮಿ ಅಕಾಡೆಮಿದ ಸುರತ್ಕಲ್ದ ಕಾರ್ಯಂತಿರು ಪಿ ನಿತ್ಯಾನಂದರಾವ್ ಬೊಕ್ಕ ತುಳು ರಂಗಭೂಮಿ ಬೊಕ್ಕ ಸಿನಿಮಾ ಕಲಾವಿದರು ಸುಂದರ್ ರೈ ಮಂದಾರ ಮುಕ್ಲೆಗೆ ಶ್ರೀ ಒಡಿಯೂರು ಕಲಾಸಿರಿ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತಿರು. ಸಿನಿಮಾ ರಂಗೋಡು ಕುಮಾರಿ ದೀಕ್ಷಾ ಡಿ ರೈ, ಭರತನಾಟ್ಯಡು ಕುಮಾರಿ ಪ್ರತೀಕ್ಷಾ ಶೆಟ್ಟಿ ಚೆನ್ನೈ ತೋಡಿ ಬೊಕ್ಕ ಯಕ್ಷಗಾನೋಡು ಮಾಸ್ಟರ್ ಅದ್ವೈತ್ ಕನ್ಯಾನ ಮುಕ್ಲೆಗೆ ಪ್ರತಿಭಾ ಪುರಸ್ಕಾರ ಕೊರದು ಮರ್ಯಾದೆ ಸಂದೈತ ಮಲ್ತಿರು. ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನ ಕೊರದು ಮಾತೆರೆಗ್ಲ ಮಾರ್ನಿಮಿದ ಎಡ್ಡೆಪ್ಪು ಬೈಕಿರು. ಬೇತೆ ಬೇತೆ ವಲಯದ ನಾಯಕಿರು ಬಿನ್ನೆರಾದು ಈ ಪೊರ್ತುಡಿತ್ತಿರು. ನೃತ್ಯಾಂಜಲಿ ನಾಟ್ಯ ಶಾಲೆ ವಾಮದ ಪದವದ ನಿಲೇಟು ವಿದುಷಿ ವಿನುತ ಪ್ರವೀಣ್ ಗಟ್ಟಿ ನಿರ್ದೇಶನಡು ನೃತ್ಯಾಮೃತಂ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಮಾರ್ನಿಮಿದ 10ನೇ ದಿನ ಬುಧಾರ ಕಾಂಡೆ ಒರ್ಂಬೇಕು ಆಯುಧ ಪೂಜೆದಲ್ಲೇ ಕೊಡು ಸಾಮೂಹಿಕ ಗಾಡಿಲೆಗೆ ಪೂಜೆ ಮನದನಿ ವಿಜಯದಶಮಿಗೆ ಶಾರದಾ ಮಹೋತ್ಸವ ಸಾಮೂಹಿಕ ಬರವು ಕಲ್ಪೆರ ಶುರು ಮಲ್ಪನ ಕಾರ್ಯಕ್ರಮ ದೀವಂದೇರು. ಬದುಕಡು ನಮಕ್ಲ ರಡ್ಡು ರಂಗ ಉಂಡು, ಒಂಜಿ ಬಹಿರಂಗ ಬೊಕೊಂಜಿ ಅಂತರಂಗ. ಬಹಿರಂಗದ ನಿಯಂತ್ರಣ ಇಂಚ ಬದುಕೋಡು ನಂಗೆ ಒಂಜಿ ಸಂಸ್ಕಾರ ಬೋಡು ಅಂಚೆ ಅದು ಉಡಲ್ಗಳು ಒಂಜಿ ಆತ ಸಂಸ್ಕಾರ ಬೋಡು ಹೌದಂತೆ ಬದುಕಾರಿಗೆ ಸಾಧ್ಯತೆ ಇಜ್ಜು. ಒಂಜಿ ಆದರ್ಶ ಬದುಕಾವಡು ಉಂದಾಂಡ ಬದುಕಡು ಶ್ರೇಯಸ್ಸು ಆವಡು ಉಂದಾಂಡ ನಮ್ಮಡ ಎಂಚ ಒಪ್ಪುಡು ನಮ್ಮ ಅಂದು ತೋಡು ಒಂಜಿ ಪರಿವರ್ತನೆ ಒಂಜಿ ಪರಿಶ್ರಮ. ಈ ಪರಿಶ್ರಮ ಬೊಕ್ಕ ಒಂಜಿ ಆತು ಆ ರಡ್ಡು ವಿಚಾರಗಳು ನಮ್ಮ ದಿವೊಂದಿಜ್ಜಿಂದಾಂಡ ನಮ್ಮ ಬದುಕಡಿ ಎಡ್ಡಾರಿಗೆ ನಂಗೆ ಸಾಧ್ಯತೆ ಇಚ್ಚು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ 79ನೇ ವರ್ಷದ ಶಾರದಾ ಉತ್ಸವ ನಡೆಸುತ್ತಿದೆ. ಅಲ್ಲಿ ಕೂಡ ಪೈಲ್ವಾನ್ ಮೋತಿ ಪುತ್ರನ್ ನೆಂಪುಗಾದ ಜಿಲ್ಲಾ ಮಟ್ಟದ ಬುಳ್ಳಿಗದೆ ಕುಸ್ತಿ ಪಂತ ನಡಪಾದಿರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ 79ನೇ ವರ್ಷದ ಶಾರದಾ ಉತ್ಸವ ಸೆಪ್ಟೆಂಬರ್ 28 ಅಕ್ಟೋಬರ್ 2 ವಿಜಯದಶಮಿ ಮುಟ್ಟ ನಡೆತದುಂಡು. ಶಾರದಾ ಉತ್ಸವ ಲೆಕ್ಕೋಡು ಪೈಲ್ವಾನ್ ಮೋತಿ ಪುತ್ರನ್ ನೆಂಪುಗಾದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬೊಳ್ಳಿಗದೆ ಕುಸ್ತಿ ಪಂತ ಆಟಣೆ ಮಲ್ತಿದ್ದರು. ಬೇತೆ ಬೇತೆ ವಿಭಾಗಗಳ ನಡಪಾಯಿನ ಪಂತೊಡು ಬೇತೆ ಬೇತೆ ಗೋದಶಾಲೆಯ ಕುಸ್ತಿದ ಬಿಸ್ಸೇರು ಪಾಲ್ಗೊಂಡಿರು. ದುಂಬದ ಕುಸ್ತಿ ಗೊಬ್ಬುದಾರ ಬೊಕ್ಕ ಕಲ್ಪವನಾರ ವಿನೋದ್ ಎಸ್ ಬಂಗೇರ ಕುಸ್ತಿದ ಕಲವುದೀಪನ ಮಲ್ತದು ಎಡ್ಡೆಪ್ಪು ಬಯಕಿರು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲದ ಮರ್ಯಾದೆ ಗುರುಕಾರ್ಯರು ಶ್ರೀಕರಕಿಣಿ, ಉಳ್ಳಾಲ ಮೊಗವೀರ ಸಂಘದ ದುಂಬದ ಗುರುಕಾರ್ಯರು ಸದಾನಂದ ಬಂಗೇರ, ಗೊಬ್ಬು ಇಲಾಖೆದ ಸಹಾಯಕ ನಿರ್ದೇಶಕರು ಪ್ರದೀಪ್ ಡಿಸೋಜ, ದೇಬೈದಿದಿ ಕೋಟಿ ಚೆನ್ನೈಯ ಮೂಲಸ್ಥಾನ ಗೆಜ್ಜಗಿರಿತ ಆಡಳಿತದಾರ ಚಂದ್ರಶೇಖರ ಉಚ್ಚಿಲ,
ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲದ ಗುರುಕಾರ್ಯ ರಾಜೇಶ್ ಪುತ್ರನ್ ಈ ಪೊರ್ತುಡಿತ್ತಿರು ಬರೌದಪ್ಪೆ ಶಾರದೆನ ಮೂರ್ತಿ ಪ್ರತಿಷ್ಠೆ ಮಲ್ತಿ ಬೊಕ್ಕ ಬುಳ್ಳಿಗದೆ ಕುಸ್ತಿ ಪಂತ ನಡತಂದು ಉತ್ಸವ ಸಮಿತಿ ಗುರುಕಾರ್ಯರು ಭರತ್ ಕುಮಾರ್ ಉಳ್ಳಾಲ ಸೇರ್ನಂಚ ಸಮಿತಿ ಪದಾಧಿಕಾರಿಗಳು ಈ ಪೊರ್ತುಡಿತ್ತಿರು. ಮೈದಾನದಲ್ಲಿ ಕುಸ್ತಿ ಪಂದ್ಯಾಟ ಆಗಾಗ ಆಗ್ತಿತ್ತು. ನಾವು ಟಿಕೆಟ್ ತಗೊಂಡು ಗ್ಯಾಲರಿ ಕೂತ್ಕೊಂಡು ನೋಡ್ಲಿಕ್ಕೆ ಹೋಗ್ತೀವಿ. ಅದೆಲ್ಲ ಈಗ ನಿಮ್ಮ ಎಂತ ಹೇಳ್ತಾರೆ ಕೆಂಪು ಮಣ್ಣಿನ ಕುಸ್ತಿ, ಈಗೆಲ್ಲ ಬೆಡ್ ಕುಸ್ತಿಗೆ ಬಂದಿದೆ. ಆ ಕುಸ್ತಿ ನಾನು ವರ್ಷ ಪ್ರತಿ ಹೇಳ್ತಾನೆ, ಮಂಗಳೂರು ಉಳ್ಳಾಲದಲ್ಲಿ ಆ ನಂದಪ್ಪ ಪೈಲ್ವಾನ್ ಅಥವಾ ವಿಶ್ವನಾಥ್ ಪೂಜಾರಿ ಅವರ ಮನೆಯಲ್ಲಿದ್ದಂಥ ಒಂದು ಗರಡಿ ಕೆಂಪು ಮಣ್ಣಿಗೆ ಗರಡಿಯಾಗಿ, ಹಾಗೆ ಆ ಶಾರದಾ ಮಾತೆಯು ನೀವು ಹೇಳಿದಾಗೆ ಉಳ್ಳಾಲದಲ್ಲಿ ಒಂದು ಒಳ್ಳೆಯ ಕುಸ್ತಿಪಟುವಾಗಿ ಪ್ರತಿಫಲಾಪೇಕ್ಷೆ ಚಂದ ಈ ಶಾರದಾ ದೇವಿನ ಎದುರಡಿ ಪೂರ ಇತ್ತಿನ ಕಂಡಂಥ ಏಕಮಾದ ತಾಲೂಕು ಮಟ್ಟದ ಏನು ಜನ ನಮ್ಮ ಜೋಗದ ವಿದ್ಯಾರ್ಥಿಗಳಿಗೆ ಅದಕ್ಕೆ ಒಂದು ಅವಕಾಶ ಕೊಡ್ತಿನ ವೇದಿಕೆಯನ್ನು ಕಲ್ಪಿಸಿಕೊಡ್ತಿನ ಈ ಎರಡು ಸಂಸ್ಥೆ ಹಳೆ ವಿದ್ಯಾರ್ಥಿ ಸಂಘ ಸ್ಪೋರ್ಟ್ಸ್ ಕ್ಲಬ್ ಅಂಚನೆ ವೀರಮಾರ್ತಿ ಶಾಲಾ ಖಂಡಿತ ಒಬ್ಬನೇ ಮಾತ್ರ ಇಲ್ಲ ಆ ದೇವಿಯಲ್ಲಿ ಆಯುಷ್ಯ ಆರೋಗ್ಯ ರಚನೆ ಮಾಡಿ ನಾನಾಕಿ ಕುಸ್ತಿ ಇಂಚಿನ ಕಾರ್ಯಕ್ರಮ ಹಾಕೊಂಡು ಮುಖಾಂತರ ಆವಲ ಬಂದು ನಾವು ದೇವರು ಎಂಚ ಒಂಜಿ ಬ್ಯಾಟ್ಸ್ಮನ್ ಔಟ್ ಮನ್ಪೊಡು ಎಂಚ ಒಂಜಿ ಒಂದು ಮನ್ಪೊಡು ಬಂದಾಗ ಕೆಲವು ಟ್ಯಾಕ್ಟಿಕ್ಸ್ ಮಾತ್ರ ಮನ್ಪು ಅಂಚನೆ ಕುಸ್ತಿಡ್ಲ ನಮ್ಮ ಮಸ್ತ್ ಜನ ಕುಸ್ತಿ ಪಟ್ನಗಳು ಉಳ್ಳೇರು ಹೊಸ ಹೊಸ ಟೆಕ್ನಿಕ್ ಮಾತ್ರ ಪಾಡ್ದು ಮಂತೊಂದುಲ್ಲೇರು ಕಲ್ಪುವೇರು ಯೂಟ್ಯೂಬ್ ತೂದು ಕಲ್ಪುವೇರು ಟಿವಿ ತೂದು ಕಲ್ಪುವೇರು ಅಂಚ ಅದು ನಾಲ್ನತ ಒಂಜಿ ಪಾಯಿಂಟ್ ದಾದ ಬನ್ನಾಗ ನಮಕ್ ಉಪ್ಪುನ ಕಂಟ್ರೋಲ್ ಒಂಜಿ ದಾವುಡ್ ಆವಡು ದಾವು 10 ಆವಡು ಅಂಚನೆ ಮ್ಯಾಚ್ ಇಡಾವಡು ನಿನ್ನ ಪಾಯಿಂಟ್ ಲೀಡ್ ಉಪ್ಪನ ಗೆಂಚಗೊಬ್ಬಡು ಲೋನ್ ಉಪ್ಪನ ಗೆಂಚಗೊಬ್ಬಡು ಮ್ಯಾಚ್ ನೆಂಚ ಫಿನಿಶ್ ಮನ್ಬೋಡು ಕಂಟ್ರೋಲ್ ಪನ್ಪಿನ ಮ್ಯಾಚ್ ಇಜ್ಜಿಡ ನಮ್ಮ ಮೂಜಿ ಇದ್ದುಬ್ಲ ನಮ್ಮ ವೇಸ್ಟ್ ಆಪ. ಗಿರಿಜಾ ಹೆಲ್ತ್ ಕೇರ್ ರವೀಂದ್ರ ಶೆಟ್ಟಿ ದಿಂಜ ಜನಕ್ಕೂ ಸಹಾಯ ಮಲ್ತೊಂದುಲ್ಲಿருந்து ಡಾಕ್ಟರ್ HS ಬಲ್ಲಾಳ್ ಪಂತೇರು ಒಡಿಪುದ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಅಂಗಡಿನ ಜೋಡುಕಟ್ಟೆಗೆ ಜಾಗೆ ಬದಲ್ತನ ಲೇಸಿಡು ಆರು ಪಾತೇರಿಯರು. ಒಡಿಪುದ ವೈದ್ಯಕೀಯ ಸಾಧನಗಳಿನ ಪುದರ್ಪೊಯ್ ಮಾರಾಟದ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಅಂಗಡಿನ ಗಿರಾಕಿಲಿನ ಅನುಕೂಲಗಾದ ಜೋಡು ಕಟ್ಟಿದ ಆಶ್ರಯ ಟವರ್ದ ನೆಲಮಾಳಿಗೆಗೆ ಜಾಗೆ ಬದಲ್ತಿದ್ದೀರು. ಮಾಹೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ HS ಬಲ್ಲಾಳ್, ಶಾಸಕರು ಯಶಪಾಲ್ ಎ ಸುವರ್ಣ ಬೊಕ ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಇಂಚ ಬಿನ್ನೀರು ಹೊಸ ಮೆಡಿಕಲ್ ಅಂಗಡಿನ ಉದಿಪನ ಮಲ್ತೇರು. ಡಾಕ್ಟರ್ ಬಲ್ಲಾಳ್ ಪಾತಿರ್ದು ಹಿರಿಯ ನಾಗರಿಕರ್ನ ಸಾಧನಗಳಿನ ಒಂಜೇ ಕಡೆಡು ತಿಕ್ಕುನಂಚ ಮಲ್ತನ ಗಿರಿಜಾ ಹೆಲ್ತ್ ಕೇರ್ದ ರವೀಂದ್ರ ಶೆಟ್ಟಿ ಕೊರೋನಾ ಪೊರ್ತುಡ್ಲ ಜನಕ್ಲೆಗೆ ದಿಂಜ ಉಪಕಾರ ಮಲ್ತದಿರಂದು ಪಂಡಿರು. ಬಿನ್ನೆರೆ ಡಾಕ್ಟರ್ ಜಿ ಶಂಕರ್ ಬೊಕ ಬಾಳಿಕಾ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ PV ಭಂಡಾರಿ ಪಾತಿರ್ದು ಎಡ್ಡೆಪ್ಪು ಬಯಕೇರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಗುರುಕಾರ್ಯರು ತಲ್ಲೂರು ಶಿವರಾಮ ಶೆಟ್ಟಿ, ಉಜ್ವಲ ಡೆವಲಪರ್ಸ್ ಪ್ರವರ್ತಕರು ಪುರುಷೋತ್ತಮ ಶೆಟ್ಟಿ, ಕಿದಿಯೂರು ಹೋಟೆಲ್ ಯಜಮಾನರು ಭುವನೇಂದ್ರ ಕಿದಿಯೂರು, ಸಮಾಜ ಸೇವಾ ಕಾರ್ಯಕರ್ತರು ನಿರೂಪಮಾ ಪ್ರಸಾದ್ ಬಿನ್ನಿರಾದು ಸಂಸ್ಥೆಗೆ ಎಡ್ಡೆಪ್ಪು ಬಯಕೇರು. ಕರಾವಳಿ ಕರ್ನಾಟಕಡಿ ಭಾರಿ ಮಲ್ಲ ವೈದ್ಯಕೀಯ ಸಾಧನಗಳನ್ನು ಮಾರೋಣ ಅಂಗಡಿ ಪನ್ಪಣ ಪೆರ್ಮೆಗೆ ಸಂದದ್ನ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಗಿರಾಕಿಲು ಅಕ್ಲೆಗೆ ಅಗತ್ಯ ಉಪ್ಪುನ ವೈದ್ಯಕೀಯ ವಸ್ತುಲಿನ ಅಕ್ಲೇ ಪರೀಕ್ಷೆ ಮಲ್ತದು ಗುಣಮಟ್ಟ ನಿಘಂಟು ಮಲ್ತೊಂದು ದೆತ್ತೊನ್ನ ಅವಕಾಶ ಮಲ್ತು ಕೊಡ್ತೀರು. ಆರೋಗ್ಯ ರಕ್ಷಣೆ ಬೊಕ್ಕ ಆಪರೇಷನ್ ಸಾಧನಗಳು, ನೆಬ್ಯುಲೈಸರ್, ಪಲ್ಸ್ ಆಕ್ಸಿಮೀಟರ್, ಪುರುಬಾಲಿನ ಆರೈಕೆ ಬೊಕ್ಕ ಬೇಬಿ ಸ್ಕಿನ್ ಕೇರ್ ಉತ್ಪತ್ತಿಲು, ಕೋವಿಡ್ ಬೊಕ್ಕ ಸುರಕ್ಷತಾ ಸಾಧನಗಳು, ಬೇತೆ ಅಗತ್ಯ ವಸ್ತುಲು, ಜನರಿಕ್ ಮರ್ದುಲು ಒಂಜೇ ಕಡೆಟ್ ತಿಕ್ಕುನಂಚ ಮಲ್ತದಾಂದು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ದನಿ ರವೀಂದ್ರ ಶೆಟ್ಟಿ ಮಾಹಿತಿ ಕುರಿಯರು. ರಾಘವೇಂದ್ರ ಪ್ರಭು ಕರ್ವಾಲ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ನಾನು ಈ ಗಿರಿಜಾ ಸರ್ಜಿಕಲ್ನ ಈ ಹೊಸ ಬ್ರಾಂಚ್ ಅಲ್ಲಿ ಉಡುಪಿಯಲ್ಲಿ ಮಿತ್ರ ಸಂಬಂಧ ಇತ್ತು, ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಒಳ್ಳೆಯ ಜಾಗ, ಭಾಳಷ್ಟು ಜಾಗ ಉಂಟು ಇಲ್ಲಿ. ಮತ್ತು ಎಲ್ಲ ಥರದ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಉಂಟು. ಮತ್ತು ಪಾದಚಾರಿ ಫುಟ್ವೇರ್ಸ್, ಈ ಡಯಾಬಿಟಿಸ್ ಕಾಯಿಲೆಯವರಿಗೆಲ್ಲ ಪಾದವನ್ನು ಯಾವಾಗಲೂ ಮುಖದ ಹಾಗೆ ನೋಡ್ಕೊಳ್ಬೇಕು, ಅದಕ್ಕೆ ಪಾದ ನೋಡ್ಕೊಳ್ಳೋದು ಬಹಳ ಅಗತ್ಯ. ಅಂಥ ಒಂದು ಒಳ್ಳೆಯ ಫುಟ್ವೇರ್ ಉಂಟು. ಭಾಳಷ್ಟು ಸಾಮಗ್ರಿಗಳಿದ್ದೇವೆ ಇದ್ದಾವೆ ಇದರಲ್ಲಿ. ನಾನು ಈ ಒಂದು ಗಿರಿಜಾ ಸರ್ಜಿಕಲ್ನ ಈ ಬ್ರಾಂಚ್ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಮತ್ತು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿದ್ದಾರೆ. ಅವರ ಮುಖ್ಯ ಪಾರ್ಟ್ನರ್ ಅವರಿಗೆಲ್ಲರಿಗೂ ಶುಭವನ್ನು ಕೋರಿ
ನಿಮಗೆಲ್ಲರಿಗೂ ನಮಸ್ಕಾರ ಕೊಡ್ತೇನೆ. ನಮ್ಮ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಉಡುಪಿಯಲ್ಲಿ ನಾವು ಸುಮಾರು ಒಂದು 7 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ನಮಗೆ ಇಲ್ಲಿಯ ಭಾಗದ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ನಮ್ಮ ಸರ್ವಿಸಿಗೆ. ಈಗ ನಾವು ಇದನ್ನು ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿ ವಿಶೇಷವಾಗಿ ಹೇಗೆ ಅಂತ ಹೇಳಿದರೆ ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಸೀನಿಯರ್ ಸಿಟಿಜನ್ಸ್ ಎಲ್ಲ ಬರೋದ್ರಿಂದ ಇಲ್ಲಿ ಅವರಿಗೆ ಬರಲಿಕ್ಕೆ ಕಾರ್ ನಿಲ್ಲಿಸಿ ಬರುವುದು ಕಷ್ಟ ಆಗ್ತದೆ ಅನ್ನುವ ನೆಲೆಯಲ್ಲಿ ಮತ್ತು ನಮಗೆ ಸ್ವಲ್ಪ ಅಲ್ಲಿ ಇದ್ದಲ್ಲಿ ಜಾಗ ಕೂಡ ಕಡಿಮೆ ಇತ್ತು. ಈಗ ದೊಡ್ಡ ಒಂದು ಇದಕ್ಕೆ ಬಂದಿದ್ದೇವೆ, ನಾವು ಮಳಿಗೆಗೆ ಬಂದಿದ್ದೇವೆ. ಆಲ್ಮೋಸ್ಟ್ ಒಳ್ಳೆಯ ರೀತಿಯ ಸರ್ವಿಸ್ ಇಲ್ಲಿ ಕೊಡಲಿಕ್ಕೆ ನಮಗೆ ಅದಕ್ಕಿಂತ ಒಳ್ಳೆಯ ರೀತಿಯ ಸರ್ವಿಸ್ ಕೊಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ನಾವು ಇಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಇದರ ಮೊದಲು ಹೇಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ, ಎಲ್ಲರೂ ಇದೇ ರೀತಿ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮ್ಮಲ್ಲಿ ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕುಡ್ಲ ದಸರಾದಲ್ಲಿ ಕೂಡ ರಾಜ್ಯ ಮಟ್ಟದ ಮಂಗಳೂರು ದಸರಾ ಮ್ಯಾರಥಾನ್ 2025 ಪಂತ ನಡೆದಿದೆ. ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತ ಉದೀಪನ ಮಲ್ತಿದ್ದಾರೆ. ಯುಎಸ್ ಫಿಟ್ನೆಸ್ ಕ್ಲಬ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿಲಿಟ್ಟು 3ನೇ ಆವೃತ್ತಿದ ರಾಜ್ಯ ಮಟ್ಟದ ಕುಡ್ಲ ದಸರಾ ಮ್ಯಾರಥಾನ್ 2025 ಪಂತ ಅಟ್ಟಣೆ ಮಲ್ತಿದ್ದಾರೆ. ಕುಡ್ಲನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮ್ಯಾರಥಾನ್ಗೆ ಚಾಲನೆ ಕೊರಿಯರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕುಡ್ಲ ಪ್ರಾದೇಶಿಕ ಮುಖ್ಯಸ್ಥರು ನರಸಿಂಹ ಕುಮಾರ್, ವಲಯ ಮುಖ್ಯಸ್ಥರು ತೇಜಸ್ವಿನಿ ವಿಸಿ, ಕುದ್ರೋಳಿ ಕ್ಷೇತ್ರ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ, ಪಣವ್ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಟ್ರಸ್ಟಿಲು ಸಂತೋಷ್ ಜೆ ಪೂಜಾರಿ, ಕಿಶೋರ್ ದಂಡಕೇರಿ, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಸದಸ್ಯರು ಲೀಲಾಕ್ಷ ಬಿ ಕರ್ಕೇರ, ಯುಎಸ್ ಫಿಟ್ನೆಸ್ ಕ್ಲಬ್ದ ರಾಜೇಶ್ ಪಾಟಾಳಿ ಈ ಪೊರ್ತುಡಿತ್ತೇರು. ಪುಲ್ಯಕಾಂಡೆ ಬರ್ಸ ಚಳಿ ಇತ್ತಡಲ ಜೋಕ್ಲಿಡ್ದು ಬತ್ತನ ಪರಬೆರೆ ಮುಟ್ಟ 2,000 ಹೆಚ್ಚು ಜನ ಕುಡ್ಲ ದಸರಾ ಮ್ಯಾರಥಾನ್ ಪಾಲ್ದೆ ತೊಂದಿರು. ಕೇರಳ ಸೇರಿದು ಕರ್ನಾಟಕದ ಪಾಕ ಜಿಲ್ಲೆಲಿಡ್ದು ಜನ ಪಾಲ್ದೆ ತೊಂದಿರು. 25 ಕೇರನ್ 10 ಕೇರನ್ 5 ಕೇರನ್ 2 ಕೆ ಸ್ಯಾರನ್ ದಿದಿತ್ತುಂಡು. ಆಂಜನಕ್ಲು ಪುಂಜನಕ್ಲಿಗೆ ಬೇತನ ವಿಭಾಗೋಡು ಪಂತ നടത്തുന്നു. ದಸರಾ ಮ್ಯಾರಥಾನ್ ಗೆಂದನಕ್ಲಿಗೆ 21 ಕಿಲೋಮೀಟರ್ಗೆ 25,000 ರೂಪಾಯಿ, 15,000 ರೂಪಾಯಿ, 10,000 ರೂಪಾಯಿ ಇಂಚ ಮೂಜಿ ಇನಾಮು, 10 ಕಿಲೋಮೀಟರ್ಗೆ 15,000, 10 ಬುಕ್ಕ 5,000 ರೂಪಾಯಿ, 5 ಕಿಲೋಮೀಟರ್ಗೆ 5,000, 2,000 ಬುಕ್ಕ 1,000 ರೂಪಾಯಿ ಇಂಚ ಇನಾಮುಲಿನ ಪಟ್ಟಿಯರು. ಕೋಣಾಜಿ ನಡುಪದವು ಪಿಎ ಕಾಲೇಜು ಕನ್ವರ್ಜೆನ್ಸ್ 2025 ಎಡ್ಡೆ ತಿರವಾಯಿನ ಭವಿಷ್ಯಗಾದ ಕೃತಕ ಬುದ್ಧಿಮತ್ತೆದ ಬಗೆಟ್ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆತಲು ಕುಡ್ಲ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಕೆ ರಾಜು ಮೊಗವೀರ ಸಮ್ಮೇಳನ ಉದೀಪನ ಮಲ್ತೇರು. ಕೋಣಾಜಿ ನಡುಪದವು ಪಿಎ ಪ್ರಥಮ ದರ್ಜೆ ಕಾಲೇಜ್ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಬೊಕ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ನಿಲಿಟ್ಟು ಪಿಎ ಕಾಲೇಜು ಕನ್ಸರ್ವೇಷನ್ 2025 ಎಡ್ಡೆ ತಿರವಾಯಿನ ಭವಿಷ್ಯಗಾದ ಕೃತಕ ಬುದ್ಧಿಮತ್ತೆದ ಬಗೆಟ್ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆತಂಡು ಕುಡ್ಲ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಕೆ ರಾಜು ಮೊಗವೀರ ಸಮ್ಮೇಳನ ಉದೀಪನ ಮಲ್ತೇರು. ಸೈಂಟ್ ಅಲೋಷಿಯಸ್ ಕಾಲೇಜದ ರಿಜಿಸ್ಟರ್ ಡಾಕ್ಟರ್ ಅವಿನ್ ಡೇಸಾ ಮಲ್ಲಬಿನ್ನಿರದಿತ್ತೇರು. ಪಿಎ ಪ್ರಥಮ ದರ್ಜೆ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಸರ್ಫರಾಜ್ ಹಾಸಿನ್ ಗುರುಕಾರ್ಮ ವಹಿಸಿದ್ದಿತ್ತೇರು. ಪಿಎ ಎಜುಕೇಷನಲ್ ಟ್ರಸ್ಟ್ದ ಮ್ಯಾನೇಜಿಂಗ್ ಟ್ರಸ್ಟಿ ಅಬ್ದುಲ್ಲಾ ಇಬ್ರಾಹಿಂ, ಕಣ್ಣೂರು ಬೊಕ್ಕ ಕೋಝಿಕೋಡ್ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಅಬ್ದುಲ್ ರೆಹಮಾನ್, ಕುಡ್ಲ ವಿವಿ ಎಂಕಾಂ ವಿಭಾಗದ ಗುರುಕಾರ್ದಿ ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರು. ಬರೋದಪ್ಪೆ ಸರಸ್ವತಿ ಬ್ರಹ್ಮದೇವರ್ನ ಕೈಪತ್ತನಾರು ಶ್ರೀ ಶಾರದಾಂಬಿನ ಮಾರ್ನಿಮಿದ ಮೂಲ ನಕ್ಷತ್ರದಾನಿ ಪೂಜೆ ಮಲ್ಪುನ ಸಂಪ್ರದಾಯದಂಚ ಸೋಮವಾರ ಶಾರದಾ ಪೂಜೆ ಶುರುವಾತದೆ. ಕುಡ್ಲದ ಡೊಂಗರಕೇರಿ ಅರ್ಕ ಮಹಾಗಣಪತಿ ದೇವಸ್ಥಾನದ ಶಾರದೋತ್ಸವಡು ಸರಸ್ವತಿ ಹವನ ನಡಪಾದಿರು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಾಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ಇಂಚ ಬರೋದಪ್ಪೆ ಸರಸ್ವತಿ ಶ್ರೀ ಶಾರದಾಂಬಿನ ಸುಗಿತೊನ್ಮೇರು.
ವೀಣಾಪಾಣಿ, ಶ್ರೀವಾಣಿ, ವಾಗ್ದೇವಿ, ವಾಗೀಶ್ವರಿ ಇಂಚ ಬೇತೆ ಬೇತೆ ಪುದಲಿಡು ಆರಾಧನೆ ಮಲ್ಪನ ಸರಸ್ವತಿ ದೇವರಿನು. ಮಾರ್ನಿಮಿಡು ಮೂಲ ನಕ್ಷತ್ರಡು ಅಕೇರಿದ ರಡ್ಡ ಅತ್ತನ ಮೂಜಿ ದಿನ ಪೂಜೆ ಮಲ್ಪನ ಸಂಪ್ರದಾಯ ಉಂಡು. ಸೋಮವಾರ ಮೂಲ ನಕ್ಷತ್ರದ ದಿನ ನಾಡೋರ್ ಮೇಲ ಶಾರದಾ ಮೂರ್ತಿನ ಪ್ರತಿಷ್ಠೆ ಮಲ್ತದು ಶಾರದಾ ಪೂಜೆ ಶುರುವಾತಂಡು. ಕುಡ್ಲದ ಡೊಂಗರಕೇರಿ ವರ್ಕಾಡಿಲಿಯಿಂದ ಅರ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಡು 51ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ನಡೆತನುಂಡು. ಸೋಮವಾರ ಶಾರದಾ ದೇವಿನ ಮೂರ್ತಿ ಪ್ರತಿಷ್ಠೆ ಮಲ್ತದು ಶ್ರೀ ಸರಸ್ವತಿ ಹವನ ಶುರುವಾಂಡು. ಮಧ್ಯಾಹ್ನ ಪೂರ್ಣಾಹುತಿ ಮಾಪೂಜೆ ಕರಿತದು ಭಕ್ತರಿಗೆ ಪ್ರಸಾದ ಕೊರಿಯರು. ಶ್ರೀ ಅರ್ಕ ಮಹಾಗಣಪತಿ ಶಾರದಾ ಮಹೋತ್ಸವ ಸಮಿತಿ ಗುರುಕಾರ್ಯರು ಕೆ ರಾಮದಾಸ್ ಕಾಮತ್, ಪಣವದ ಗುರುಕಾರ್ಯರು ಬೊಕ್ಕ ಪೂಜೆ ಮಲ್ಪನ ಕೃಷ್ಣಾನಂದ ಭಟ್ ಈ ಪೊರ್ತುಡು ಪಾತಿರ್ದು ಉಚ್ಚೇದ ಮಾಹಿತಿ ಕೊರಿಯರು. ವಿಜಯದಶಮಿ ಮುಟ್ಟ ಶಾರದಾ ಮಹೋತ್ಸವ ಅಟ್ಟಡೆ ಮಲ್ತಿದ್ದೇರು. ಈ ಸಲ 51ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವವನ್ನು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಮೊನ್ನೆ ತಾರೀಕು 27ರಂದು ನಾವು ಶಾರದಾ ಮೂರ್ತಿಯನ್ನು ಇಲ್ಲಿಗೆ ತಂದು ಇವತ್ತಿನ ದಿನ ಬೆಳಿಗ್ಗೆ 7:30ಕ್ಕೆ ಪ್ರತಿಷ್ಠಾಪಿಸಲಾಯಿತು. ಅದರ ನಂತರ ಇಲ್ಲಿ ಸರಸ್ವತಿ ಹವನ ಇವತ್ತು ಈಗ ನಡೀತಾ ಇದೆ. ಎಲ್ಲರಿಗೂ ಪ್ರಸಾದ ಆಗ್ತಾ ಇದೆ. ಎಲ್ಲ ಭಕ್ತಾಭಿಮಾನಿಗಳು ನಮಗೆ ತುಂಬ ಹೃದಯದಿಂದ ಸಹಕಾರ ನೀಡ್ತಾ ಇದ್ದಾರೆ. ನಾವು ಇಲ್ಲಿ ಕಳೆದ ಬಾರಿ 50ನೇ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಸರಸ್ವತಿ ಶಾರದಾ ಮಹೋತ್ಸವವನ್ನು ಮಾಡಿದ್ದೇವೆ. ಕಲಿಯುಗದಲ್ಲಿ ಚಂಡಿಕಾದೇವಿ ಅಥವಾ ಒಂದು ದೇವಿ ಸ್ವರೂಪ ಮತ್ತು ವಿನಾಯಕದ ಮಹಾಗಣಪತಿ ಇದು ಶೀಘ್ರವಾಗಿ ಫಲ ಕೊಡುವಂಥ 2 ಶಕ್ತಿಗಳು. ಬಾಕಿ ದೇವತಾ ಶಕ್ತಿಗಳು ಫಲ ಕೊಡುವುದಿಲ್ಲ ಅಂತಲ್ಲ, ಶೀಘ್ರವಾಗಿ ಫಲ ಕೊಡುವ ದೇವತೆ ಅಂದರೆ ಚಂಡಿ ವಿನಾಯಕ. ಕಲಿಯುಗದಲ್ಲಿ ಚಂಡಿಕಾ ಪರಮೇಶ್ವರಿ ಆಗಲಿ ಅಥವಾ ಯಾವುದೇ ರೂಪದ ಒಂದು ಸ್ತ್ರೀ ಶಕ್ತಿ ಆಗಲಿ, ದೇವಿ ಆಗಲಿ, ಮತ್ತು ಒಂದು ಗಣಪತಿ ದೇವರಾಗಲಿ, ಇದು ಶೀಘ್ರವಾಗಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮಗೆ ಅನುಗ್ರಹ ಮಾಡುವ ಶಕ್ತಿಗಳು. ಇಬ್ಬರು ಒಂದೇ ಕಡೆಯಲ್ಲಿದ್ದಾರೆ ಅಂತ ಕಡೆಯಲ್ಲಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಮಹಾಗಣಪತಿಯೂ ಇದ್ದಾರೆ ಮತ್ತು ಇಲ್ಲಿ ಶಾರದಾದೇವಿಯೂ ಇದ್ದಾರೆ. ಶಾರದಾದೇವಿಯ ವೈಭವದಲ್ಲಿ ಒಂದು 4-5 ದಿವಸ ಕಾರ್ಯಕ್ರಮ ಆಗ್ತಾ ಉಂಟು. ದೇವೇತರ ಪ್ರಾರ್ಥನೆ ಏನೆಂದರೆ, ನಾವೀಗ ಪ್ರಾರಂಭ ಮಾಡಿ ನಾವೀಗ ನಮ್ಮ ಮಧ್ಯಮ ಪ್ರಾಯ ಮೀರಿ ಬೆಳೀತಾ ಹೋಗಿದ್ದೇವೆ. ತುಂಬ ಜನ ಮಕ್ಕಳು ಸೇರಿದ್ದಾರೆ, ಈಗ ಯುವಕರಂದರು ಸೇರಿದ್ದಾರೆ. ಅವರು ಸಹ ತುಂಬ ಉತ್ಸಾಹದಿಂದ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಕಡಲಡು ಬೆಂದದು ನಮ್ಮ ಹಿರಿಯರು ಬರೋಗು ಮುಖ್ಯ ಒತ್ತು ಕೊಡ್ತೇರೆಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟಿಯನ್ ಪಂತೇರು. ಒಡಿಪು ಉಚ್ಚಿಲದ ಸರಡು ನಡಪಾಯಿನ ಮೊಗವೀರ ಸಂಭ್ರಮ ಸಾಹಿತ್ಯ ಕಾರ್ಯಕ್ರಮಟು ಗುರುಕಾರ್ಮ ವಹಿಸಿದಾರು ಪಾತೇರಿಯರು. ಒಡಿಪು ಉಚ್ಚಿಲ ದಸರಾ 2025 ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನೋಡು നടത്തുന്നിത്തത് എൺമണി ദിന ಸೋಮವಾರ ನವದುರ್ಗಲಿಡು ಮಹಾಗೌರಿ ದೇವಿನ ಆರಾಧನೆ നടത്തുന്നുണ്ട്. ಕಾಂಡೆ ನಿಚ್ಚ ಚಂಡಿಕ ಹೋಮ, ಮಧ್ಯಾಹ್ನ ಮಹಾಮಂಗಳಾರತಿ, ಮಾಪೂಜೆ, ಬಯ್ಯಗ್ ಸಾಮೂಹಿಕ ಕುಂಕುಮಾರ್ಚನೆ, ಬುಕ ರಾತ್ರಿ ಮಹಾಮಂಗಳಾರತಿ, ಮಾಪೂಜೆ, ಶ್ರೀ ಸರಸ್ವತಿ ಕಲ್ಪೋಕ್ತ ಪೂಜೆ ನಡಪಾಯರು. ಊರ ಪರವೂರ ಭಾರಿ ಜನ ಭಕ್ತರು ಉಚ್ಚಿಲ ದಸರಾ ತುಯರೆ ಬರೊಂದುಲ್ಲೇರು. ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣೋಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದೆ. ವೇದಿಕೆಡು ಸೋಮವಾರ ಬೇದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವಾ, ದುಂಬದ ಶಾಸಕರು ಗೋಪಾಲ ಪೂಜಾರಿ ಬೈಂದೂರು, ನಮ್ಮ ಕುಳ್ಳ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿಗೆ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್ ಮರ್ಯಾದೆ ಸಂದೈತ ಮಲ್ತೇರು. ಬೊಂಬೈದ ಮೊಗವೀರ ವ್ಯವಸ್ಥಾಪಕ ಮಂಡಳಿಗೆ 124 ವರ್ಷ ಕರೆದು 125 ಕಾರದೀಪನ ಪೊರ್ತುಡು ದಸರಾ ಉಚ್ಚೇಡು ಮೊಗವೀರ ಪತ್ರಿಕೆ ಬೊಕ್ಕ ಸಂಘದ ನಿಲೇಟ್ ಅಂಚನೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಜತೆ ಸೇರಿಗಿಡು ಮೊಗವೀರ ಸಂಭ್ರಮ ಬೂಕ್ಲಿನ ಬುಡುಗಡೆ ಕವಿಕೂಟ ಅಟಳ ಮಲ್ತಿದ್ದೇರು. ಮೊಗವೀರ ಪತ್ರಿಕೆ ಬೊಂಬೈದ ಸಂಪಾದಕರು ಅಶೋಕ್ ಸುವರ್ಣ ಮಾತಿರಲ್ನೆದುಕೊಂಡಿರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯ ಜಯಸಿ ಕೋಟ್ಯನ್ ಗುರುಕಾರ್ಮಿಡು ಕಾರ್ಯಕ್ರಮ ಉದಿಪನಾಂಡು. ಡಾಕ್ಟರ್ ಜಿಪಿ ಕುಸುಮ ಬರೆತ್ನ ಮುಂಬೈಯಲ್ಲಿ ಮೊಗವೀರ ಸಮಾಜ ಪನ್ಪಣ ಬೂಕು ಬೊಕ್ಕ ಸೌಮ್ಯ ಪುತ್ರನ್ ಬರೆತ್ನ ಮಳೆ ನಿಂತು ಹೋದ ಮೇಲೆ ಪನ್ಪಣ ಬೂಕ್ಲಿನ್ ಜಯಸಿ ಕೋಟ್ಯನ್ ಬೊಕ್ಕ ಬೊಂಬೈ ಮೊಗವೀರ ವ್ಯವಸ್ಥಾಪಕ ಮಂಡಳಿದ ಗುರುಕಾರ್ಯರು ಗಣೇಶ್ ಕಾಂಚನ್ ಈ ಪೊರ್ತುಡು ಬಿಡುಗಡೆ ಮಲ್ತೇರು. ಗಣೇಶ್ ಕಾಂಚನ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೇರಿಯರು. ಜಯಸಿ ಕೋಟ್ಯನ್ ಗುರುಕಾರ್ಮಿದ ಪಾತ್ರ ಪಂಡದು ದಸರದ ಒಟ್ಟಿಗೂ ಸಾಹಿತ್ಯದ ಕಾರ್ಯಕ್ರಮ ದಿವೊಂದುಂಡು ನಮ್ಮ ಹಿರಿಯರು 120 ವರ್ಷ ದುಂಬೆ ಶಾಲೆಯನ್ನು ಶುರು ಮಲ್ತದೇರು.
ಕಡಲಡು ಬೆಂದದು ಬರವಗು ಒತ್ತು ಕೊಡ್ತೇರೆಂದು ಪಂಡಿರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸಲಹೆಗಾರರು, ಒಡಿಪು ಉಚ್ಚಿಲ ದಸರದ ಸಾರಥಿ ಡಾ ಜಿ ಶಂಕರ್, ಮೊಗವೀರ ವ್ಯವಸ್ಥಾಪಕ ಮಂಡಳಿದ ಪುರುಷೋತ್ತಮ ಕರ್ಕೇರ, ದೇವರಾಜ್ ಕುಂದರ್, ದಕ್ಷಿಣ ಕನ್ನಡ ಮೊಗವೀರ ಸಂಘದ ಶರಣ್ ಕುಮಾರ್ ಮಟ್ಟು, ದಿನೇಶ್ ಎರ್ಮಾಲ್, ಪ್ರಕಾಶ್ ಕಟಪಾಡಿ, ಪ್ರಕಾಶ್ ಸುವರ್ಣ, ಜಿಕೆ ರಮೇಶ್ ಬೊಕ ಸಂಘದ ನಾಯಕರು ಕಾರ್ಯಕ್ರಮ ಪಾಲ್ಗೊಂಡಿರು. ನಮ್ಮ ಮೊಗೇರ ಮ್ಯಾಗ್ಝಿನ್ ಉಂಡದೆ 86 ಇಯರ್ಸ್ ಇಂಚಿ ನಿರಂತರ ನಡತೊಂದುಂಡು ಅಂಚನೆ ಮನ್ನಗ ಮೊಗೇರ ಮ್ಯಾಗ್ಝಿನ್ ಉಂಡದೆ ಇತ್ತಲೆ ಎಂಗಲ್ ಮ್ಯಾನೇಜಿಂಗ್ ಕಮಿಟಿ ಎಂಗಲ್ ಪನ್ಪ ದಿಸ್ ಇಸ್ ಅ ಪ್ರಾಫಿಟ್ ಮೇಕಿಂಗ್ ಮ್ಯಾಗ್ಝಿನ್, ಲಾಸ್ ಮೇಕಿಂಗ್ ಅತ್ತು ಪ್ರಾಫಿಟ್ ಮೇಕಿಂಗ್ ಪನ್ನೊಂಜಿ ಕನ್ನಡದ ಸಾಹಿತ್ಯನಗಲ ಒಂಜಿ ನೆತ್ತ ಬೆನ್ನೆಬುಲಿ ಇತ್ತಿನೇ ನಮ್ಮ ಮೊಗೇರ ಮ್ಯಾಗ್ಝಿನ್ ಈತ ಎದುರುಪೋದು ನಡತೊಂದುಂಡು. ಖಂಡಿತವಾಗಿಯೂ ಜಿ ಶಂಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಒಂದು ಪ್ರಯೋಗವನ್ನು ನಾವು ಮಾಡಿದ್ದೇವೆ ಅಂತೇಳಿ ಹೇಳ್ಬೋದು. ಇದಕ್ಕೆ ಒಂದು ಹೊಸತಾಗಿ ಸೇರ್ಪಡೆ ಅಂತ ಈ ಒಂದು ಕವಿಗೋಷ್ಠಿ ಖಂಡಿತ ಎಲ್ಲ ಸಾಹಿತಿಗಳಿಗೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೋಕ್ಲೆಗ್ ಅರ್ಧ ಗಂಟೆ ಅಂಡಲ ಭಜನೆ ಕಲ್ಪಾಲೆ ಅರ್ಧ ಗಂಟೆ ಧಾರಾವಾಹಿ ತೂಪುನಿನ ಉಂತಾಲೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ನಮಿತಾ ಪೂಜಾರಿ ಉಜಿರೆ ಪಂತಿರು. 7ನೇ ವರ್ಷದ ಸಿದ್ದಕಟ್ಟೆ ದಸರಾದ ಸುರುತು ದಿನ ಅಪ್ಪೆಲ್ಲನ ಸಭೆಟಾರು ಪಾತಿಡೀರು. ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ನಿಲೆಡೆ 7ನೇ ವರ್ಷದ ಸಿದ್ದಕಟ್ಟೆ ದಸರಾ 2 ದಿನ ನಡೆತಂದುಂಡು. ಸುರುತು ದಿನ ಸೋಮವಾರ ಬರೋದಪ್ಪೆ ಶ್ರೀ ಶಾರದಿನ ಮೂರ್ತಿ ಪ್ರತಿಷ್ಠೆ ಮಲ್ತದು ಮಾಪೂಜೆ ಸೇರಿದು ಧಾರ್ಮಿಕ ಕಾರ್ಯಕ್ರಮಗಳು ನಡೆತಂಡು. ಕಾಂಡೆ ಅಪ್ಪೆಲ್ಲನ ಸಭೆನು ಬೆದ್ರದ ಎಕ್ಸಲೆಂಟ್ ಬರವು ಸಂಸ್ಥದ ಕಾರ್ಯಂತಿರು ರಶ್ಮಿತಾ ಜೈನ್ ಗುರುಕಾರ್ಮಿಡು ಅಠಣೆ ಮಲ್ತಿತ್ತೇರು. ಅನಿತಾ ಶಿವಾನಂದ ರೈ ಮಾತ್ರೆ ನೆದ್ಕೊಂಡಿರು. ಕವಿ ಸಾಹಿತಿ ಬೊಕ್ಕ ಬರವು ಕಲ್ಪವನರು ತುಳಸಿ ಕೈರಂಗಳ ಬಿನ್ನೆರಾದ ಪಾತಿರುದು. ಮಾರ್ನಿಮಿಡಿ ಅಪ್ಪೆಲ್ಲನ ಕಾರ್ಯಕ್ರಮ ವಿಶೇಷವಾದುಂಡು. ಮಾರ್ನಿಮಿದ ಈ ಆಚರಣೆಯಡು ನವದುರ್ಗೆಲು ಮಾತ್ರೆಗಳ ಎಡ್ಡೆ ಮಲ್ಪಡೆಂದು ಪಂಡೇರು. ಕೆಪಿಸಿಸಿ ಪ್ರಧಾನ ಕಾರ್ಯಂತಿರು ನಮಿತಾ ಪೂಜಾರಿ ಉಜಿರೆ ಪಾತಿರುದು. ನಮ್ಮ ಜೋಕ್ಲಿಗೆ ಇಲ್ಲಡ ಅರ್ಧ ಗಂಟೆ ಭಜನೆ ಕಲ್ಪಾವಡು, ಪೊಂಜೆನಕ್ಲು ಧಾರಾವಾಹಿ ತೂಬುಣಿನ ಅರ್ಧ ಗಂಟೆ ಉಂತಾವಡು. ಜೋಕ್ಲೆಗೆ ಆಸ್ತಿ ಮಲ್ತು ದೀವಡೆ ಅಕ್ಲೇನೆ ಆಸ್ತಿ ಮಲ್ತೋನ್ಲೆಂದು ಪಂಡಿರು. ಬೇತೆ ಬೇತೆ ಪಂತುಲಡು ಬೆಂದಿನಕ್ಲಿಗೆ ಬಿನ್ನಿರು ಇನಾಮಲಿನ ಪಟ್ಟಿರು. ರಶ್ಮಿತಾ ಯುವರಾಜ್ ಜೈನ್ ಗುರ್ಕಾರ್ಮಿದ ಪಾತಿರ ಪಂಡಿತು. ಹೊಸ ಶಕ್ತಿ ಹೊಸ ಉಲ್ಲಾಸ ಕೊರ್ಪುನ ನವದುರ್ಗೆರ್ನ ಆರಾಧನೆ ನಡೆತೊಂದುಂಡು. ಪುರುಷ ಪ್ರಧಾನ ಸಮಾಜಡು ಇತ್ತೆ ಪೊಂಜಲಿಗೆ ಮಾತಾ ಬಗೆಟ್ಲ ಅವಕಾಶ ಉಂಡು. ಆಂಜೋಕ್ಲಿನಂಚ ಪೊಂಜೋಕ್ಲಿಗ್ಲ ಎಡ್ಡೆ ಬರವು ಕಲ್ಪಾವೇರೆಂದು ಪಂಡಿರು. ಸಂಗಬೊಟ್ಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪದ್ಮನಾಯಕ್, ಸಿಎ ಬ್ಯಾಂಕ್ ಸಿದ್ದಕಟ್ಟೆದ ಸಿಇಒ ಆರತಿ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಪೊಂಜರಣ ಕಾಂಗ್ರೆಸ್ ಗುರ್ಕಾರ್ದಿ ಉಷಾ ಅಂಚನ್, ಬಂಟ್ವಾಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಗುರ್ಕಾರ್ದಿ ಜಯಂತಿ ವಿ ಪೂಜಾರಿ, ಸಿದ್ದಕಟ್ಟೆ ಸಿಎ ಬ್ಯಾಂಕ್ದ ದುಂಬುದ ನಿರ್ದೇಶಕರು ಅರುಣಾ ಸುರೇಶ್ ಶೆಟ್ಟಿ, ಶಾರದೋತ್ಸವ ಪೊಂಜರಣ ಸಮಿತಿ ಗುರ್ಕಾರ್ದಿ ಪ್ರಮೀಳಾ ಪ್ರವೀಣ್ ಹಲಾಯಿ ಇಂಚ ನವದುರ್ಗೆ ನವರಾತ್ರಿದ ಗುರ್ತೊಗಾದು 9 ಜನ ಅಪ್ಪೆಲ್ಲೆನು ಬಿನ್ನೆರಾದಿಲೆತ್ತದು ಮರ್ಯಾದೆ ಸಂದೈತ ಮಲ್ತದೇರು. ನಮ್ಮ ಮಾತಾ ನವರಾತ್ರಿದ ಸಮಯಡ್ ನವ ದುರ್ಗೇರನ ಆರಾಧನೆ ಮನ್ಪುವ ನವ ದುರ್ಗೇರನ ಆರಾಧನೆ ಮನ್ಪು ನಂಚಿನ ಪಿರಾವುಡು ಒಂಜಾತ್ ನಂಬಿಕೆಲಿಪ್ಪುಡು ದೇವೇರ ನಮಕ್ ಎಡ್ಡೆ ಮನ್ಪು ಎರೆಂದು ದಾಯಿನಿ ನಮ್ಮ ದೇವೇರನ ಆರಾಧನೆ ಮನ್ಪು ಪಂಡ ದೇವೇರ ನಮಕ್ ಎಡ್ಡೆ ಮನ್ಪು ಎರೆಂದು ನಮ್ಮನ್ನ ಜೋಕ್ಲೆಗ್ ನಮ್ಮ ದಾದ ಕೊರಡು ನಮ್ಮ ಧರ್ಮದ ಬಗ್ಗೆ ನಮ್ಮ ದಾತ ಜೋಕ್ಲೆ ಕೊರಡು ನೆನ್ನು ಒಂಜಿ ಚೂರು ನೆಕುಲ್ಲಾ ಪನಡು ಅರ್ಧ ಗಂಟೆ ನಮ್ಮನ ನಮ್ಮ ಇಲ್ಲಡು ಒಂಜಿ ದೀಪ ಪೋತದು ಭಜನೆ ಮಲ್ಪಲೆ ನಮ್ಮ ಅರ್ಧ ಗಂಟೆ ಒಂಜಿ ಧಾರಾವಾಹಿ ಯಾಲ್ನ ಧಾರಾವಾಹಿ ತೂಪನಕ್ಲು ಏರ್ಲ ಬೇಜಾರು ಮಲ್ಪೊಡ್ಚಿ ಆ ಧಾರಾವಾಹಿ ತೂಪನ ಸಮಯ 1/4 ಗಂಟೆ ಪಿರದಿಲೆ ಅರ್ಧ ಗಂಟೆ ದೇವೇರ್ನ ಭಜನೆ ಮಲ್ಪಲೆ ಒಂದೆಟ್ಟು ದೇವೇರು ಒಲಿಲೇಕ ವೈಟ್ಲ ಒಲಿಪುಜರು ಆರೋಗ್ಯ ನೆಮ್ಮದಿ ಆದಿಪ್ಪುಂಡು ಬೇತೆ ಬೊಕ್ಕ ಎಂಕ್ ದಾಲೇಜ್ ಆಸ್ತಿ ಬದುಕು ಜೋಕ್ಲೆಗ್ ಮಲ್ತದ ಬಿಲುಕುಲವಾದಲೆ ದಿವರ್ಚಿ ಇನಿತ ಪೊಸಿಷನ್ ಅಡೆಮುಟ್ಟ ಬೈದಂಡು ನವ ದೇವಿಯವರನ್ನು ಪೂಜಿಸುವಂಥದ್ದು
ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬನೇ ಒಂದು ನಮಗೆ ನವಶಕ್ತಿ ನವ ಚೈತನ್ಯವನ್ನು ನೀಡುತ್ತಿರುವಂಥದ್ದು. ಈ ಪುರುಷ ಪ್ರಧಾನ ಒಂದು ಸಮಾಜದಲ್ಲಿ ಮಹಿಳೆ ತನ್ನನ್ನು ತಾನು ಗುರುತಿಸಿಕೊಳ್ಳಿಕ್ಕೆ ತುಂಬಾನೇ ಕಷ್ಟಪಡಬೇಕಾಗತ್ತೆ, ಸಾಧನೆ ಮಾಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಹೆಣ್ಣಿಗೆ ಸಹ ಒಂದು ಮಹಿಳೆಗೆ ಸಹ ಒಂದು ಒಳ್ಳೆಯ ಅವಕಾಶಗಳನ್ನು ಈ ಸಮಾಜ ನೀಡ್ತಾ ಬಂದಿದೆ. ಕುಡ್ಲಕೊಟ್ಟಾರ ಶ್ರೀಯಾನ್ ಮಹಾಲ್ದ ಶ್ರೀ ವಿದ್ಯಾಸರಸ್ವತಿ ಕ್ಷೇತ್ರಡು ಮಾರ್ನಿಮಿದ ಪೂಜೆ, ಸರಸ್ವತಿ ಪೂಜೆ, ಅಕ್ಷರಾಭ್ಯಾಸ ಪೂಜೆ, ರಂಗಪೂಜೆ ಬೊಕ ವಿಜಯದಶಮಿದ ಪೂಜೆ ಇಂಚ ಮಾರ್ನಿಮಿದ ಆಚರಣೆಡು ಧಾರ್ಮಿಕದ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದುಂಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಬೊಕ ಆಡಳಿತದಾರ ನವೀನ್ ಚಂದ್ರ ಶ್ರೀಯಾನ್ ಪ್ರಕಟಣೆಡು ತಿಳಿಪಾದಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂದು ಸೊಲ್ಮೇಲು.